ಉಡುಪಿಯ ಕಾಪು ಬೆಳಪುವಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉದ್ಘಾಟನೆ ಕಾರ್ಯಕ್ರಮದ ಆಮಂತ್ರಣ ಪತ್ರದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರ ಹೆಸರನ್ನ ಮುದ್ರಿಸದೆ ಹಾಗೂ ಸೌಜನ್ಯಕ್ಕಾದರೂ ಆಹ್ವಾನ ನೀಡದೆ ಕಡೆಗಣಿಸಿರುವುದನ್ನು ಖಂಡಿಸಿ ಕಾಪು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕಾಲೇಜು ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಚಿವ ಸೊರಕೆ ಮಾತನಾಡಿ, ಪಾಲಿಟೆಕ್ನಿಕ್ಗೆ ಕಾಲೇಜಿಗೆ ಬರುವ ರಸ್ತೆಯನ್ನು ಸರಿಪಡಿಸಿಲ್ಲ, ಪರಿಸರದಲ್ಲಿರುವಂತಹ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲರಾದವರು ಮೊದಲು ಆ ಸಮಸ್ಯೆಯನ್ನ ಸರಿಪಡಿಸಲಿ ಎಂದರು. ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಹಾಕಿಲ್ಲ, ಈ ವಿಚಾರದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಲಾಗಿದೆ, ಈ ಬಗ್ಗೆ ಉಪಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆಯನ್ನು ನಡೆಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ನವೀನ್ ಚಂದ್ರ ಜೆ ಸುವರ್ಣ, ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಜುಕೇಶನ್ ಮಾಡಿದವರು ಇಲ್ಲಿ ತಾವು, ನಮಗೆ ಎಜುಕೇಶನ್ ಕೊಟ್ಟಂತವರು ಇಲ್ಲಿ ಅವರು, ತಾವು ಡೆಪ್ಟಿ ಸಿಎಂ ಆಗಿ ಆ ಎಜುಕೇಶನ್ ಪ್ರಭಾವದಲ್ಲಿ ಈಗ ಈ ಜಿಲ್ಲೆಯಲ್ಲಿ ನೀವು ಎಜುಕೇಶನ್ ಪ್ರಭಾವ विनय कुमार सरके के विनय कुमार सरके के विनय कुमार सरके के बेलपु ग्राम के पॉलिटेक्निक कॉलेज तंद विनय कुमार सरके के विनय कुमार सरके के ನಮ್ಮ ಹತ್ರ ಇವತ್ತು ಆದರೆ ಸೌಜನ್ಯಕ್ಕೋಸ್ಕರ ವಿಶೇಷ ಅತಿಥಿ ಅಂತೇಳಿ ಹಾಕುವಂಥ ಕ್ರಮ ಇದೆ. ನಾವು ಹಿಂದೆ ಎಲ್ಲ ಹಾಕ್ತಾ ಇತ್ತು. ನಾನು ಶಾಸಕನಾಗಿರುವಂಥ ಸಮಯದಲ್ಲಿ ಹಿಂದಿನ ಶಾಸಕರು ಯಾವುದಾದ್ರೂ ಒಂದು ಮಂಜೂರಾತಿ ಮಾಡಿದರೆ ನಾನು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಲಿಲ್ಲ. ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ, ನಾನು ಉದ್ಘಾಟನೆ ಮಾಡಲಿಕ್ಕೆ ಹೋಗಲಿಲ್ಲ. ಉದ್ಘಾಟನೆ ಮಾಡಿದರೂ ಕೂಡ ಅವರನ್ನು ಬಿಟ್ಟು ಮಾಡಲಿಲ್ಲ. ಆ ಸೌಜನ್ಯತೆ ಬೇಕಲ್ಲ. ಕಳೆದ ಸಲ ಇಲ್ಲೇ ನಾನು ಮಿನಿ ವಿಧಾನಸೌಧಕ್ಕೆ 10 ಕೋಟಿ ರೂಪಾಯಿ ನಾನೇ ಮಂಜೂರಾತಿ ಮಾಡಿಸಿದ್ದೆ ದೇಶಪಾಂಡೆ ಅವರು ಇರುವಾಗ. ಆದರೆ ಮುಂಚಿನ ದಿವಸ ಶಾಸಕರು ಫೋನ್ ಮಾಡಿ ಹೇಳಿದರು, ನೀವು ಬರಬೇಕು, ನೀವು ಬರ್ತಾ ಇಲ್ಲ, ನೀವು ಬರಬೇಕು ಅಂತ. ನಾವೆಲ್ಲ ಅದು ನಾವೇ ಮಾಡಿದ್ದು ಚೆಂದಾಗಿ ಆಗಬೇಕು ಅಂತೇಳಿ ಮಿನಿಸ್ಟ್ರು ಬಂದಾಗ ಹೋದರೆ ಅವ್ರ ಮುಖ ಕೂಡ ನೋಡ್ಲಿಕ್ಕೆ ತಯಾರಿಲ್ಲ ನಮ್ಮದು. ನಾವು ನಂತರ ವಾಪಸ್ ಬಂದೆವು. ಆ ರೀತಿಯಲ್ಲಿ ಹೆಚ್ಚಿನ ಅಂಶ ಇವತ್ತು ಅಂಥ ಒಂದು ರೀತಿಯ ಇದೇನಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಉದ್ರೇಕ ಆಗಿದ್ದಾರೆ. ರಾಜಕೀಯ ಇದೆ ಅಂತ ಹೇಳ್ತಿದ್ರು.